ಏನವ್ವ ಬಂದು ಚಿಂತೆ, ಏನವ್ವ ಬಂದು ಚಿಂತೆ, ಬೇಡ ಸಮಾಧಾನದಲ್ಲಿ ಸುಗುಣವಂತೆ, ಬೇಡ ಸಮಾಧಾನದಲ್ಲಿ ಸುಗುಣವಂತೆ. ತಾನಿರಲು ಭೀತಿ ಇಲ್ಲ, ತಾನಿರಲು ಭೀತಿ ಇಲ್ಲ, ನಡೆಸುವೆನು ನೀವಿದೆ. ಎರಡು ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಸ್ತಾ ಇದ್ದೀರಿ. ಹೇಳುತ್ತಾರೆ ನಿಮ್ಮ ಚಿಂತೆಗೆ ಕಾರಣ ಏನು? ಏನಮ್ಮ ಬಂತು ಚಿಂತೆ? ಯಾರಿಂದ ಬಂತು ಅಮ್ಮ? ಸುರರಿಂದಲೋ, ನರರಿಂದಲೋ, ದಾನವರಿಂದಲೋ, ಅಲ್ಲ ನಮ್ಮ ಜಾತಿಯ ವಾನರರಿಂದಲೋ? ಯಾರಿಂದ ಚಿಂತೆ? ಏನು ಕಾರ್ಯದಲ್ಲಿ ಬಂದಾದನು, ಏನು ಕಾರ್ಯದಲ್ಲಿ ಬಂದಾದನು, ಅದನ್ನು ವಾವುದನ್ನು ಕೇಳಿ, ಅದನ್ನು ವಾವುದನ್ನು ಕೇಳಿ ಮಗನಿಗೆ ಧೈರ್ಯ ತಾಳಿ. ಯಾರೋ ನಾನು ಆಶ್ರಮದಲ್ಲಿ ಇಲ್ಲದೆ ಹೋದ ಕಾರಣಕ್ಕಾಗಿ ಇಲ್ಲಿಗೆ ಬಂದನು. ಅವನನ್ನು ಎತ್ತಿ ಸಪ್ತ ಸಮುದ್ರದ ಆಚೆ ಬಿಸಾಡಿ ಬಿಡ್ತೇನೆ. ಒಂದೇ ಮುಷ್ಟಿಯಿಂದ ಪಾತಾಳಕ್ಕೆ ತರುತ್ತೇನೆ. ಯಾರೋ ಹನುಮಂತ ಸುಕುಮಾರ ಸದ್ಗುಣವಂತ, ನಿವಾರಣ ಮಾಡಿ ಮಾರಿದ್ದ ಹನುಮಂತ ಸುಕುಮಾರ ಸದ್ಗುಣವಂತ. ಮಗನೇ, ಅಮ್ಮ. ಹನುಮ ಎಂದು ಕರೆದಾಗ ಓಡೋಡಿ ಬಂದೆಯ ಮಗನೇ? ಹೌದಮ್ಮ, ಸಂತೋಷವಾಯಿತು ಕಲ್ಲ. ಹೌದು ತಾಯ. ಯಾರವ? ಯಾರವ? ನೀನು ಅವನಿಗೇನು ಮಾಡಬೇಡ, ನನ್ನ ಮಾತನ್ನು ಕೇಳು. ಹೇಳಿಯಮ್ಮ. ಮೊದಲಾಗಿ ನನ್ನ ಮಾತನ್ನು ನೀನು ನೆರವೇರಿಸಿಕೊಡುತ್ತೇನೆ ಎನ್ನುವ ಹಾಗೆ ಭಾಷೆಯನ್ನು ಕೊಡಬೇಕು ನನಗೆ. ಏನಮ್ಮ ಇದು? ನಿಮ್ಮ ಮಗ ಆ, ನಿಮ್ಮ ಮಾತನ್ನು ನಡೆಸಬೇಕೆಂದಾದ್ರೆ ಭಾಷೆಯನ್ನು ನೀವು ಪಡೆಯಬೇಕು ತಾಯೇ. ಏನ್? ನಿಮ್ಮ ಧೈರ್ಯಕ್ಕಾಗಿ, ನಿಮ್ಮ ವಿಶ್ವಾಸಕ್ಕಾಗಿ ಆ, ಹೇಳುತ್ತಿದ್ದೇನೆ. ನೀವಾಡಿದ ಮಾತನ್ನು ನಾನು ನಡೆಸಿಕೊಡ್ತೇನೆ. ಹೇಳಿ, ನಡೆಸಿಕೊಡುತ್ತೇನೆ. ಏನಾಗಬೇಕು ಹೇಳಿ ಮಗನೇ, ಯಾರಮ್ಮ? ಕಂದ, ಅಮ್ಮ. ಯಾವತ್ತೂ ನೀನು ನನ್ನ ಬಳಿಗೆ ಬರುವಾಗ ನಾನು ಅಪ್ಪಿ ಹಿಡಿಯುತ್ತಿದ್ದವಳು, ಮುದ್ದಾಡುತ್ತಿದ್ದವಳು. ಹೌದಮ್ಮ. ಇವತ್ತು ಮಾತ್ರ ಹಾಗಲ್ಲ. ಆಹಾ. ಕಣ್ಣಿನಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇದೆ. ನೋಡಲಾರ ನಿಮ್ಮ ಕಣ್ಣೀರನ್ನು ತಾಯೇ. ಹೌದಲ್ಲ? ಹಾ. ಈ ದುಃಖವನ್ನು ಏನು ಅಂತ ಹೇಳಲಿ ಅಮ್ಮ. ಮಗನೇ? ನನಗೆ ಅವನು ಯಾರು ಎನ್ನುವುದೇ ಗೊತ್ತಾಗಲಿಲ್ಲ. ಹೇಳುತ್ತೇನೆ. ಅವನಿಗೆ ಪ್ರಾಣ ಭಿಕ್ಷೆಯನ್ನು ನೀಡುತ್ತೇನೆ ಎನ್ನುವ ಹಾಗೆ ನಾನು ಮಾತನ್ನು ಕೊಟ್ಟವಳು. ಪ್ರಾಣ ಭೀತಿಯಿಂದ ತತ್ತರಿಸುತ್ತಾ ಇದ್ದಾನೆ. ಓ, ಆತ ನಿಂತಲ್ಲೇ ನಡುಗುತ್ತಾ ಇದ್ದದ್ದು ಅದಕ್ಕಾಗಿಯಾ? ಅವ ಬೇರೆ ಯಾರು ಅಲ್ಲ, ಒಂದು ಊರಿನ ಅರಸ. ಎಲ್ಲಿಯವ? ಸಿಂಧೂ ದೇಶದವ. ಸಿಂಧೂ ದೇಶದವ. ಇಲ್ಲಿಗೆ ಯಾಕೆ ಬಂದ? ಶಕುಂತ ಮಹಾರಾಜ ಎನ್ನುವ ಹಾಗೆ ಅವನ ಹೆಸರು. ಒಂದು ದಿವಸ ಬೇಟೆಯಾಡುವುದಕ್ಕೆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಎರಡು ಶಕುಂತ ಪಕ್ಷಿಗಳನ್ನು ಕಂಡನಂತೆ. ಬಾಣವನ್ನು ಪ್ರಯೋಗಿಸಿದ. ಒಂದು ಪಕ್ಷಿ ಅಲ್ಲಿಯೇ ಕೆಳಗೆ ಬಿತ್ತು, ಮತ್ತೊಂದು ಪಕ್ಷಿ ನೇರವಾಗಿ ಹಾರಿ 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 ವಿಶ್ವಾಮಿತ್ರರು ಮಾಡುವಂತಹ ಯಜ್ಞಕುಂಡಕ್ಕೆ ಹೋಗಿ ಬಿತ್ತು. ಸಹಜವಾಗಿಯೇ ಮುಂಗೋಪಿಗಳು ವಿಶ್ವಾಮಿತ್ರರು ಸುಮ್ಮನುಳಿದಾರೇನಮ್ಮ? ಖಂಡಿತವಾಗಿಯೂ ಕುಪಿತಗೊಂಡಂತಹ ವಿಶ್ವಾಮಿತ್ರರು ಅಲ್ಲಿಯೇ ಪ್ರತಿಜ್ಞೆಯನ್ನು ಮಾಡಿದರು. ಏನಂತ? ಯಾವಾತನು ಈ ಕೃತ್ಯವನ್ನು ಮಾಡಿದ್ದಾನೋ ಅವನಿಗೆ 8 ದಿವಸದ ಒಳಗಾಗಿ ನನ್ನ ಪಟ್ಟದ ಶಿಷ್ಯನಲ್ಲಿ ಅವನನ್ನು ಕೊಂದು ಕಳೆಯುತ್ತೇನೆ.
ವಿಶ್ವಾಮಿತ್ರನಿಗೆ ಸಾವಿರ ಜನ ಶಿಷ್ಯಂದಿರಿದ್ದಾರೆ. ಅದರಲ್ಲಿ ಯಾವ ಶಿಷ್ಯನಿಂದ ಕೊಲ್ಲಿಸ್ತಾರಂತೆ? ಮಗನೇ, ಆ? ಆ ಶಿಷ್ಯ ಮತ್ತೆ ಯಾರು ಅಲ್ಲ ಮಗನೇ, ಶ್ರೀರಾಮಚಂದ್ರ ಮಗನೇ, ಶ್ರೀರಾಮಚಂದ್ರ. ಚರಣವನು ನೆನೆದು ರಾಮನ ಚರಣವನು ನೆನೆದು ಮರುಗಿದನು ರಾಮ 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 ಹರನೆ ನಾನಿಂ ಯಾವ ತೆರದಿ ತರಣಿ ಕುಲಜನೊಡನೆ ಹರನೆ ನಾನಿಂ ಯಾವ ತೆರದಿ ತರಣಿ ಕುಲಜನೊಡನೆ ವೈರ ಧರಿಸುವೆ ಶೌರ್ಯ ಮೆರೆಸುವೆ ವೈರ ಧರಿಸುವೆ ಶೌರ್ಯ ಮೆರೆಸುವೆ ಹರನೆ ನಾನಿಂ ಯಾವ ತಿರದಿ ತರಣಿ ಕುಲಜನೊಡನೆ ವೈರ ಧರಿಸುವೆ ಶೌರ್ಯ ಮೆರೆಸುವೆ ಹರನೆ ರಾಮ 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 ರಾಮ. ಪ್ರಭಾ, ಇದೆಂತಹ ಶಿಕ್ಷೆ ತಂದೆ, ಅಲ್ಲ ಇದೆಂತಹ ಪರೀಕ್ಷೆ ಪ್ರಭಾ, ಇದೆಂತಹ ಪರೀಕ್ಷೆ. ನನ್ನ ತಾಯಿ ನನ್ನನ್ನು ಕರೆದು ಮಗನೇ ನನ್ನ ಮಾತನ್ನು ನಡೆಸಿಕೊಡು ಎಂದು ಕೇಳಿದಾಗ ನಾನು ಮಾತು ಕೊಟ್ಟೆ ರಾಮ, ನಾನು ಮಾತು ಕೊಟ್ಟೆ ಪ್ರಭಾ, ತಾಯ ನಿನ್ನ ಮಾತನ್ನು ನಡೆಸುತ್ತೇನೆ ಎಂದು. ಆದರೆ ಯಾವ ವ್ಯಕ್ತಿ ಪ್ರಭು ಶ್ರೀರಾಮಚಂದ್ರನ ಬಾಣದಿಂದ ಸಾಯಬೇಕಾದವನು, ಅಂತಹ ವ್ಯಕ್ತಿಗೆ ರಾಮದಾಸ ರಾಮದೂತ ರಾಮ ನಾನು ರಕ್ಷಣೆ ಮಾಡಬೇಕೆ ಪ್ರಭಾ, ನಾನು ರಕ್ಷಣೆ ಮಾಡಬೇಕೆ? ಇಲ್ಲ ರಾಮ ರಾಮ, ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ರಾಮನ ವೈರವನ್ನು ಸಾಧಿಸುವುದಕ್ಕೆ ಹನುಮನಿಂದ ಸಾಧ್ಯವೇ? ಹನುಮನ ಶೌರ್ಯವನ್ನು ಮೆರೆಸುವುದಕ್ಕೆ ರಾಮನ ಎದುರಿಗೆ ನನ್ನಿಂದ ಸಾಧ್ಯವೇ? ಇಲ್ಲ ಪ್ರಭು, ಇಲ್ಲ 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 ರಾಮ. ರಾಮನಾದರೂ ಯಾರು? ಈ ಹನುಮ ರಾಮನನ್ನು ಕಂಡಿರುವುದು ಹೇಗೆ, ಸೇವಿಸಿರುವುದು ಹೇಗೆ ಪ್ರಭು? ರಾಮ, ನಾನು ಅನುದಿನ ಅನವರತ ಧ್ಯಾನಿಸುವಂತಹ ನನ್ನ ಆರಾಧ್ಯ ಮೂರ್ತಿ ಪ್ರಭು ಶ್ರೀರಾಮಚಂದ್ರ, ನೇಮದಿಂದ ನಾನು ಅನುದಿನ ಅನವರತ ಧ್ಯಾನಿಸುತ್ತಿದ್ದವ, ಪೂಜಿಸುತ್ತಿದ್ದವ. ಅಂತಹ ರಾಮನನ್ನು ನಾನು ವೈರ್ಯ ಸ್ಥಾನದಲ್ಲಿ ನೋಡಬೇಕೆ? ನನ್ನ ಪ್ರಭು ಶ್ರೀರಾಮಚಂದ್ರ ನನ್ನನ್ನು ವೈರಿಯಾಗಿ ಕಾಣಬೇಕೆ? ಇಲ್ಲ ರಾಮ, ಕೊಡುದು ಕೊಡುದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಆಗದು, ಆಗಬೇಕು, ಆಗಬೇಕು, ಕಾಯಬೇಕು, ಮಾತನ್ನು ಪಾಲಿಸಬೇಕು. ರಾಮ, ಏನು ಮಾಡಲಿ ಪ್ರಭು, ಏನು ಮಾಡಲಿ? ಭಾವಿಸಲು ನಿಗಮಾಗಮಂಗಳುಳ್ ಬ್ರಹ್ಮಾದಿ ದೇವರ್ಯೋ ಭಾವಿಸಲು ನಿಗಮಾಗಮಂಗಳುಳ್ ಬ್ರಹ್ಮಾದಿ ದೇವರ್ಯೋ ಮಾತ್ರವೇ ಪರದೈವ
ಎಂದೆನೂತ ಮಾತೃವೇ ಪರದೈವ ಎಂದೆನುತ ಕೋವಿದರ ಮತವಿವುದು ಕೋವಿದರ ಮತ ಇವುದು ದೈವದ್ರೋಹ ಅಂಜಿ ಮಾತೃ ವಚನ ಮೀರ್ತರೆ ದೈವದ್ರೋಹ ಅಂಜಿ ಮಾತೃ ವಚನ ಮೀರ್ತರೆ ಆವಗಂ ಸುತ ಅಧೋಗತಿ ಇಳಿವರು ಸುತರ್ ಅಧೋಗತಿ ಇಳಿವರು ಅದರಿಂದ ಈ ವಸೂದೆ ಅರಸನಂ ನಾನಾ ಪ್ರಯತ್ನದಿಯು ಕಾವುದೇ ಕರ್ತವ್ಯ ಎಂದು ಈ ವಸುದೆ ಅರಸನು ನಾನಾ ಪ್ರಯತ್ನದಿಯು ಕಾವುದೇ ಕರ್ತವ್ಯವೆಂದು ನಿರ್ಧರಿಸಿಕೊಂಡು ಔವೇ ಒಡ ಇಂತೆಂದನು ಭಾವಿಸಲು ನಿಗಮಾಗಮಗಳು ಬ್ರಹ್ಮಾದಿ ದೇವರಿಂ ಮಾತ್ರವೇ ಪರದೈವ ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು. ಹೌದು, ತಾಯಿಗೆ ಮಾತು ಕೊಟ್ಟಿದ್ದೇನೆ, ತಾಯಿಯ ಮಾತನ್ನು ನಾನು ಪಾಲಿಸುವುದಕ್ಕೆ ಮುಂದಾದೆ ಎಂದಾದರೆ ಒಂದು ಮುಖದಿಂದ ಯೋಚನೆ ಮಾಡಿದರೆ ಇದು ದೈವದ್ರೋಹ ಆಗಬಹುದು ಎಂದು. ದೇವನಿಗೆ ತಕ್ಕ ಭಕ್ತನಾಗಿ ರಾಮನಿಗೆ ತಕ್ಕ ದಾಸನಾಗಿ ನಾನು ಬದುಕಬೇಕೆಂದಾದರೆ ಈ ಸಂದರ್ಭದಲ್ಲಿ ತಾಯಿಗೆ ತಕ್ಕ ಮಗನಾಗಿ ಬದುಕುವುದಕ್ಕೆ ಸಾಧ್ಯ ಇಲ್ಲ. ತಾಯಿಗೆ ತಕ್ಕ ಮಗನಾಗಿ ನಾನು ಬದುಕಬೇಕು ಎಂದಾದರೆ ರಾಮನ ದೂತನಾಗಿ ರಾಮನ ದಾಸನಾಗಿ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ, ಯಾವುದನ್ನು ಮಾಡಲಿ ಯಾವುದನ್ನು ಬಿಡಲಿ ಎನ್ನುವ ಗೊಂದಲಗಳಿಗೆ ನಾನು ಒಳಗಾದೆ. ದಾರಿ ಕಾಣದೆ ರಾಮ 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 ಎಂದು ಕೂಗಿದೆ. ಬಹುಶಃ ಪ್ರಭು ಶ್ರೀರಾಮಚಂದ್ರನೇ ಒಂದು ಮಾರ್ಗವನ್ನು ತೋರಿಸುತ್ತಿದ್ದಾನೆ. ಯೋಚಿಸಿದೆ 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 ಭಾವಿಸಲು ನಿಗಮಾಗಮಂಗಳೋಳ್ ಬ್ರಹ್ಮಾದಿ ದೇವರ್ಕಳಿ ಮಾತ್ರವೇ ಪರದೈವ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತರಾಗಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಆ ಆದಿಮಾಯೇ ತಾಯಿ ಅಲ್ಲವೇ, ಆ ಆದಿಮಾಯೇ ದೈವ ಅಲ್ಲವೇ, ದೇವರಲ್ಲವೇ? ತ್ರಿಮೂರ್ತಿಗಳಿಗೇನು, ಪ್ರಪಂಚದಲ್ಲಿ ಹುಟ್ಟಿರುವಂತಹ ಎಲ್ಲ ಜೀವಿಗಳಿಗೂ ಅವರಿಗೆಲ್ಲ ಅವರವರ ತಾಯಿಯೇ ದೇವರು. ಶ್ರುತಿ ಸ್ಮೃತಿ ಪುರಾಣಾದಿಗಳು ಸಾರುತ್ತಿರುವುದು ಹಾಗೆ. ಮಾತೃದೇವೋ ಭವ. ಲೋಕದಲ್ಲಿ ಯಾವೆಲ್ಲ ಋಣದಿಂದ ಮುಕ್ತಿಯನ್ನು ಪಡೆಯಬಹುದಂತೆ ಮಾತೆಯ ಋಣವನ್ನು ತೀರಿಸುವುದಕ್ಕೆ ಸಾಧ್ಯ ಇಲ್ಲವಂತೆ. ಅಂತಹ ಮಾತೆಗೆ ನಾನು ಮಾತು ಕೊಟ್ಟಿದ್ದೇನೆ. ಕೋವಿದರೇ ಆಡಿರುವಂತಹ ಮಾತು. ಆಚಾರ್ಯರಿಗಿಂತಲೂ ತಂದೆಗಿಂತಲೂ ತಾಯಿ ದೊಡ್ಡವಳು.
ಮಾತೃದೇವೋ ಭವ, ಆಮೇಲೆ ಉಳಿದ ದೇವರು. ಅಂತಹ ತಾಯಿಗೆ ಕೊಟ್ಟ ಮಾತನ್ನು ನಾನೀಗ ಉಳಿಸಿಕೊಳ್ಳಬೇಕಾಗಿದೆ. ನಿಗಮ ಆಗಮ ಎರಡೂ ರೀತಿಯಿಂದ ಯೋಚಿಸಿದಾಗಲೂ, ಯಾವ ರೀತಿಯಿಂದ ಯೋಚಿಸಿದರು ತಾಯಿಯ ಮಾತನ್ನು ಪಾಲಿಸಬೇಕಾದದ್ದು ಒಳ್ಳೆಯ ಮಗನ ಕರ್ತವ್ಯ ಇದು. ಆ ನೆಲೆಯಲ್ಲಿ ಯೋಚಿಸಿ ಈ ವಸುದೆಯ ರಸನನ್ನು ಈಗ ನಾನು ಕಾಪಾಡುವುದೇ ಯೋಗ್ಯ, ಕಾಪಾಡುವುದೇ ಸೂಕ್ತ, ಕಾಪಾಡಲೇಬೇಕು. ಮತ್ತೆ ರಾಮ ಭಕ್ತನಾಗಿ ತಾಯಿಗೆ ಕೊಟ್ಟ ಮಾತನ್ನು ನಾನು ಪಾಲಿಸಲಿಲ್ಲ ಎಂದಾದರೆ ನಾಳೆ ಪ್ರಭು ಶ್ರೀರಾಮಚಂದ್ರ ನನ್ನ ಮುಖವನ್ನು ನೋಡಿಯಾನೆ. ಇಲ್ಲ ಇಲ್ಲ ಇಲ್ಲ, ರಕ್ಷಣೆ ಮಾಡಬೇಕು. ತಾಯಿಗೆ ಕೊಟ್ಟ ಮಾತನ್ನು ಪಾಲಿಸ. ಅಮ್ಮ ಅಮ್ಮ, ಅಂಜದಿರಮ್ಮ ನೀನು, ಅಂಜದಿರಮ್ಮ ನೀನು, ನಾನಿರುತ್ತೇನೆ ಜಂಜಡ ನಿಮಗೇನು, ನಾನಿರುತ್ತೇನೆ ಜಂಜಡ ನಿಮಗಿದೇನು. ಬೆಚ್ಚಿದಿರೇನಮ್ಮ? ಹೌದು ಮಗನೇ. ಬೆದರಿದ್ರೆ ತಾಯಿ? ಹೌದು ಕಂದ. ಬೇಡ, ನೀವು ಬೆಚ್ಚುವುದು ಬೇಡ, ಬೆದರುವುದು ಬೇಡ, ಅಂಜುವುದು ಬೇಡ, ಅಳುಕುವುದು ಬೇಡ. ಅಮ್ಮ, ಏನು? ತನ್ನ ಮಗ ತನ್ನ ಮಾತನ್ನು ಪಾಲಿಸುವುದಿಲ್ಲ ಎನ್ನುವ ಭಯ ನಿಮಗೆ ಬೇಡ. ನಿಮ್ಮ ಮಾತು ಬಂಜೆಯಾಗಿ ಹೋಗುತ್ತದೆ ಎನ್ನುವಂತ ಅಳುಕು ನಿಮಗೆ ಬೇಡ. ಅಂಜದಿರಮ್ಮ ನೀನು. ಒಂದು ವೇಳೆ ನಿಮ್ಮ ಮಾತನ್ನು ನಾನು ಪೂರೈಸುವುದಕ್ಕೆ ಪಾಲಿಸುವುದಕ್ಕೆ ಮುಂದಾದರೆ ಕಂಜಾಕ್ಷನಾಗಿರುವಂತಹ ಪ್ರಭು ಶ್ರೀರಾಮಚಂದ್ರನೊಡನೆ ಹೋರಾಟ, ಯುದ್ಧ. ಆ ಯುದ್ಧಕ್ಕೆ ಈ ಮಗ ಹಿಂಜರಿಯುತ್ತಿದ್ದಾನೆ ಎಂದು ಭಾವಿಸಬೇಡ. ಆ ಅರಸನನ್ನು ನಾನು ರಕ್ಷಿಸುತ್ತೇನಮ್ಮ. ಈ ಕುರಿತಾಗಿ ಅನುಮಾನ, ಸಂಶಯ ಅಮ್ಮ ಏನದರಿ ನುಡಿಗೆ ಏನದರಿ ನುಡಿಗೆ, ಎಡರು ಬಂದರೆ ಹಾನಿಯಾದರೆ ಕಡೆಗೆ, ಎಡರು ಬಂದು ಹಾನಿಯಾದರೆ ಕಡೆಗೆ. ಅನಿಲ ಕಂಡ ನಾಡಿ ನಾನಿಪ್ಪ ಮಗನ. ಈ ಮಾತನ್ನು ಪಾಲಿಸುವುದಕ್ಕೆ ತನ್ನ ಮಗನಿಂದ ಸಾಧ್ಯವಾ ಎನ್ನುವ ಅನುಮಾನ ಬೇಡ ತಾಯಿ. ಅನುಮಾನ ಬೇಡಮ್ಮ. ಏನು ಬೇಕಾದ್ರೂ ಆಗಲಿ, ಏನಕ್ಕೇನಾಗಿ ಹೋಗಲಿ, ಆ ಗಗನ ಮಂಡಲವೇ ಕುಸಿದು ಬೀಳಲಿ, ಭೂಮಿಯೇ ಬಾಯ್ತೆರೆಯಲಿ, ಸಪ್ತ ಶರದಿಗಳು ಬತ್ತಿ ಹೋಗಲಿ, ನಾನು ನಿಮಗೆ ಕೊಟ್ಟ ಮಾತನ್ನು ಪಾಲಿಸುತ್ತೇನೆ, ಪಾಲಿಸುತ್ತೇನೆ, ಪಾಲಿಸುತ್ತೇನಮ್ಮ. ನನ್ನ ಮಗನ ಮೇಲೆ ಭರವಸೆ ಇದೆ ಮಗನೇ, ಭರವಸೆ ಇದೆ ಕಂದ. ಅಮ್ಮ, ತಾಯಿ ಹಾಗೂ ಮಗನ ನಡುವೆ ನಡೆಯುತ್ತಿರುವಂತ ಈ ಎಲ್ಲ ವ್ಯವಹಾರಗಳನ್ನು ಕಂಡು ಆ ಶಕುಂತ ಓಡಿ ಹೋದನೋ ಹೇಗೆ? ಇಲ್ಲ ಮಗನೇ. ಎಲ್ಲೋ ಹೋದ ಆತ? ಓ, ಅಲ್ಲಿ ನಿಂತುಕೊಂಡಿದ್ದಾನೆ, ಹೆದರಿ ನಿಂತಿದ್ದಾನೆ. ಹೌದಮ್ಮ, ಹೆದರಿದಂತಹ ಪ್ರಾಣ ಭೀತಿಯಲ್ಲಿ ನಡುಗುತ್ತಿರುವಂತಹ ಶಕುಂತನಿಗೆ ಧೈರ್ಯದ ಮಾತು ಹೇಳುವುದು ಬೇಡವೇನಮ್ಮ? ಖಂಡಿತವಾಗಿ ಹೇಳಬೇಕು. ಆ ಕಾರ್ಯವನ್ನು ಮಾಡ್ತೀನಿ. ಸ್ವಲ್ಪ ಹರುಷದೊಳಗ ಶಕುಂತನ ಕರೆದರುಗುತ್ತಲೀರ್ದ ರಾಮಮಂದ್ರದ ಸಾರವಂ ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ
ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ಬಗೆ ಬಗೆ ತೋರಿದವ ಸುಡುವ ಮಂತ್ರ ಬಗೆ ಬಗೆ ತುರಿದವ ಸುಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ಬಗೆ ಬಗೆ ಕುರಿದವ ಸುಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣರಿಗೆ ಸುಜ್ಞಾನ ಕೊಡುವುದಿ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ಆ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಗರಿಸು ಈ ಮಂತ್ರ ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ಬಗೆ ಬಗೆ ದೂರಿದವ ಸುಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಸ್ಮರಿಸಯ್ಯ ಸ್ಮರಿಸಯ್ಯ ರಾಮ ಮಂತ್ರ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಘುರಾಮ ಶ್ರೀರಾಮ ಗುಣಧಾಮ ರಾಮ ಸ್ಮರಿಸಯ್ಯ ರಾಮ ನಿನ್ನ ಮರಣ ಭೀತಿಯ ಪರಿಗರಿಸುವು ಈ ಮಂತ್ರ ರಾಮ 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 ಆಹಾ ಇದೆಂತಹ ಪಾವನ ನಾಮ ಇದು ಶಕುಂತ ಆ ರಾಮ ನಾಮವನ್ನು ಉಚ್ಚರಿಸುವವರಿಗೆ ಮಾತ್ರ
ರಾಮನಾಮದ ಸವಿ ಗೊತ್ತಾಗುತ್ತದೆ, ಅದರ ಅನುಭವ ತಿಳಿಯುತ್ತದೆ. ಸಾಮಾನ್ಯವಾಗಿರುವಂತಹ ಮಂತ್ರ ಅಲ್ಲ ಇದು. ಈ ರಾಮ ಮಂತ್ರ ರಾಮ ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿಯೇ ರಾಮ ಮಂತ್ರ ಹುಟ್ಟಿದೆಯಂತೆ. ಹಿಂದೊಂದು ಕಾಲದಲ್ಲಿ ಋಷಿ ಮುನಿಗಳು ಮಹಾಜ್ಞಾನಿಗಳು ಈ ಮಂತ್ರವನ್ನು ಕಂಡುಕೊಂಡರಂತೆ. ಮಂತ್ರ ದೃಷ್ಟಾರರು, ಮಂತ್ರ ವಕ್ತಾರರು. ಹೌದು, ಅಷ್ಟಾಕ್ಷರಿಯ ಒಂದು ಅಕ್ಷರ, ಪಂಚಾಕ್ಷರಿಯ ಇನ್ನೊಂದು ಅಕ್ಷರ, ಎರಡನ್ನು ಸೇರಿಸಿ ರಾಮ ಎಂಬ ನಾಮವನ್ನು ಕಂಡು ಹಿಡಿದರು. ಓಂ ನಮೋ ನಾರಾಯಣಾಯ ಅಲ್ಲಿ ರಾಕಾರವನ್ನು ತೆಗೆದರು. ಓಂ ನಮಃ ಶಿವಾಯ ಇಲ್ಲಿ ಮಕಾರವನ್ನು ತೆಗೆದರು. ಅಷ್ಟಾಕ್ಷರಿಯ ರಾಕಾರ, ಪಂಚಾಕ್ಷರಿಯ ಮಕಾರ ಎರಡು ಸೇರಿ ರಾಮ ರಾಮ ರಾಮ, ಅದನ್ನೇ ತಾರಕ ಮಂತ್ರ ಎಂದು ಹೇಳಿದರು. ಜಗದಲ್ಲಿ ಪರಮ ಪವಿತ್ರವಾಗಿರುವಂತಹ ಮಂತ್ರ ಎಂದರೆ ರಾಮ ಮಂತ್ರ. ಜಗದಲ್ಲಿ ಇನ್ನೊಂದು ಮಂತ್ರ ಅದಕ್ಕೆ ಸರಿಸಾಟಿ ಆದದ್ದು ಇಲ್ಲ. ಅಂತಹ ಮಂತ್ರ ಅದು. ಹೃದಯಾಂತಃಕರಣದಿಂದ, ಅಂತರಂಗ ಶುದ್ಧಿಯಿಂದ, ಏಕೋದೃಢ ಭಕ್ತಿಯಿಂದ ರಾಮ ಮಂತ್ರವನ್ನು ಜಪಿಸಿದ ಒಬ್ಬಾತ ಎಂದಾದ್ರೆ ಇಚ್ಛಿಸಿದ್ದನ್ನು ಪಡೆಯಬಹುದಂತೆ. ಯೋಚನೆ ಮಾಡು. ರಾ ಎನ್ನುವಾಗ ನಮ್ಮ ತುಟಿಗಳು ಅರಳಿಕೊಳ್ಳುತ್ತವೆ. ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಿರುವಂತಹ ಪಾಪಗಳೆಲ್ಲ ಬಾಯಿಯ ಮೂಲಕ ಹೊರ ಹೋಗುತ್ತವಂತೆ. ಮ ಎನ್ನುವಾಗ ತುಟಿಗಳು ಮುಚ್ಚಲ್ಪಡುವ ಕಾರಣ ಹೊರಬಿದ್ದಂತಹ ಪಾಪಗಳೆಲ್ಲ ಒಳ ಸೇರುವುದಿಲ್ಲವಂತೆ. ಅಂತಹ ನಾಮವ ಈ ರಾಮನಾಮ. ಗಾಢ ಕಿರಾತನಾಗಿ ದಾರಿ ಹೋಕರನ್ನು ಹಿಡಿದು ಕದರಿಸುತ್ತ ಅವರಲ್ಲಿರುವಂತಹ ನಗ ನಾಣ್ಯಗಳನ್ನು ದೋಚುತ್ತಿರುವಂತಹ ಒಬ್ಬನೊಬ್ಬ ದರೋಡೆ ಕೋರ, ಒಬ್ಬನೊಬ್ಬ ಕಳ್ಳ ಈ ಹೊತ್ತು ಮಹರ್ಷಿಯ ಎತ್ತರಕ್ಕೆ ಏರಿದ್ದಾನೆ. ಅವನೇ ವಾಲ್ಮೀಕಿ ಮಹರ್ಷಿ. ತನ್ನ ಜೀವನೋಪಾಯಕ್ಕಾಗಿ ಆ ಮಾರ್ಗವನ್ನು ಆತ ಹಿಡಿದಿದ್ದ. ದಾರಿ ಹೋಕರನ್ನು ದಂಡಿಸಿ ಅವರಲ್ಲಿರುವಂತಹ ಸುವಸ್ತುಗಳನ್ನೆಲ್ಲ ಕದಿಯುತ್ತಿದ್ದ, ದೋಚುತ್ತಿದ್ದ, ಕಸಿಯುತ್ತಿದ್ದ. ಅಂಥವನಿಗೆ ನಾರದ ಮಹರ್ಷಿಗಳು ಹೇಳಿದ್ರಂತೆ, ಯಾಕಯ್ಯ ಹೀಗೆ ಮಾಡ್ತೀಯ? ನಿನ್ನ ಜೀವನದ ಉದ್ಧಾರಕ್ಕಾಗಿ ನೀನು ರಾಮ ಮಂತ್ರವನ್ನು ಜಪಿಸುವಂತ. ರಾಮ ಅಂತ ಹೇಳಲಿಕ್ಕೆ ಅವನಿಗೆ ಬರುವುದಿಲ್ಲ. ಸ್ವಾಮಿ, ನನಗೆ ರಾಮ ಗೊತ್ತಿಲ್ಲ, ಮರ ಗೊತ್ತಿದೆ ಅಂತ ಹೇಳಿದಂತೆ. ಹೇಳುವುದನ್ನೇ ಅಂದರು ನಾರದರು. ಮರ 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 ಹೇಳಿದ. ಅದನ್ನೇ ಹೇಳುತ್ತಾ ಇರು ಅಂತ ಹೇಳಿದ್ರು. ಮರ 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 ಎನ್ನುವುದು ರಾಮ 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 ಎಂದು ಹೇಳಲ್ಪಟ್ಟಿತು. ಅದೇ ರಾಮ ಮಂತ್ರ ಆ ಕಾಡು ಕಿರಾತನನ್ನು ಮಹರ್ಷಿಯ ಎತ್ತರಕ್ಕೆ ಏರಿಸಿತು. ಯೋಚನೆ ಮಾಡು. ಲೋಕದಲ್ಲಿ ಉಳಿದೆಲ್ಲ ಮಂತ್ರಗಳನ್ನು ಹೇಳುವಾಗ ಹಿಂದೆ ಪ್ರಣವವನ್ನು ಸೇರಿಸಬೇಕಾಗುತ್ತದೆ. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ. ಇಲ್ಲೆಲ್ಲ ಓಂ ಇದೆ. ಓಂ ರಾಮಾಯ ಅಂತ ಹೇಳಬೇಕಾದ್ದೇ ಇಲ್ಲ. ಬರೇ ರಾಮ ಅಂತ ಹೇಳಿದ್ರೆ ಸಾಕು, ನನ್ನ ರಾಮ ಸಂಪ್ರೀತ ಆಗ್ತಾನೆ. ರಾಮ 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 ಎಂದು ಹೇಳಿದ್ರೆ ಸಾಕು. ಅದನ್ನೇ ಭಗವಾನ್ ಪರಮೇಶ್ವರ ಪಾರ್ವತೀ ದೇವಿಗೆ ಹೇಳಿದನಂತೆ. ಪರಮ ಪವಿತ್ರವಾಗಿರುವಂತಹ ರಾಮನಾಮ ಇದು. ಸೋಮಶೇಖರ ತನ್ನ ಭಾಮೆಗೆ ಅರುಹಿದ ಮಂತ್ರ ರಾಮ ಮಂತ್ರ. ಆ ರಾಮ ಮಂತ್ರವ ಜಪಿಸ. ಲೋಕದಲ್ಲಿ ಜೀವಿಗಳಿಗೆ ಕಷ್ಟ ಬರುವುದು ಸಹಜ. ಎಂತಹ ಕಷ್ಟ ಬಂದರೂ ಸಹ ರಾಮನಾಮವನ್ನು ಉಚ್ಚರಿಸಿದ ಎಂದಾದ್ರೆ ಆ ಕಷ್ಟದಿಂದ ಮುಕ್ತಿಯನ್ನು ಪಡೆಯಬಹುದು. ಮಹಾ ರೋಗಗಳು, ಎಂತೆಂಥ ರೋಗಗಳು, ಔಷಧವೇ ಇಲ್ಲದೆ ಹೋದ ರೋಗ ಬಂದರೂ ಶುದ್ಧಾಂತಕರಣದಿಂದ ರಾಮ ರಾಮ ಅಂತ ಹೇಳಿದ್ರೆ ವಿಗಡ ರೋಗಗಳ ದೂರ ಮಾಡುವ ಮಂತ್ರ, ಬಗೆ ಬಗೆ ದುರಿತವ ಸುಡುವ ಮಂತ್ರ. ಈ ಮಂತ್ರವನ್ನು ಯಾರೂ ಉಚ್ಚರಿಸಬಹುದಾಗಿದೆ, ಎಲ್ಲಿಯೂ ಉಚ್ಚರಿಸಬಹುದಾಗಿದೆ. ಕುಲಹೀನನಾದರೂ ಕೂಗಿ ಜಪಿಪ ಮಂತ್ರ. ಕೆಲವಷ್ಟು ಮಂತ್ರಗಳನ್ನು ಇಂಥವರೇ ಹೇಳಬೇಕು ಎನ್ನುವುದು ಶಾಸ್ತ್ರ ಇದೆ. ಇದು ಹಾಗಲ್ಲ, ಯಾರೂ ಉಚ್ಚರಿಸಬಹುದು. ಕುಲಹೀನನಾದರೂ ಕೂಗಿ ಜಪಿಪ ಮಂತ್ರ ಎಲ್ಲಿಯೂ ಉಚ್ಚರಿಸಬಹುದು. ಅಂತ ಪರಮ ಪವಿತ್ರವಾಗಿರುವಂತಹ ರಾಮನಾಮವನ್ನು ನೀನು ಉಚ್ಚರಿಸಿದೆ ಎಂದಾದ್ರೆ
ನಿನ್ನನ್ನು ಆವರಿಸಿರುವಂತಹ ಆ ಮರಣ ಭೀತಿ, ಆ ಪ್ರಾಣ ಭಯ ಅದು ದೂರ ಆಗಿ ಹೋಗುತ್ತದೆ. ಯಾವ ರಾಮ ನಿನ್ನನ್ನು ಕೊಲ್ಲುತ್ತಾನೆ ಎಂದು ನೀನು ಭಯಗೊಂಡಿದ್ದೆಯೋ ಅದೇ ರಾಮನಾಮ ನಿನ್ನನ್ನು ಸದಾ ಸಂರಕ್ಷಿಸುತ್ತದೆ. ಆದ್ದರಿಂದ ಶಕುಂತ, ಈ ಕ್ಷಣದಿಂದ ರಾಮನಾಮವನ್ನು ಉಚ್ಚರಿಸುವುದಕ್ಕೆ ಮುಂದಾಗು. ರಾಮನಾಮವನ್ನು ಜಪಿಸು, ಶುದ್ಧಾಂತಕರಣದಿಂದ ಜಪಿಸು. ಅವ ಹುಡುಕ್ತಾ ಬರಬಹುದು, ಇವರು ಹುಡುಕ್ತಾ ಬರಬಹುದು, ನಾನು ಸಿಕ್ಕಿ ಬೀಳಬಹುದು, ಯೋಚನೆ ಬೇಡ. ಎಲ್ಲ ಭಾರವನ್ನು ಪ್ರಭು ಶ್ರೀರಾಮಚಂದ್ರನ ಮೇಲೆ ಹಾಕಿ ರಾಮ 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 ಎಂದು ರಾಮನಾಮವನ್ನು ಜಪಿಸುತ್ತಿರು. ಅದೇ ರಾಮನಾಮವೇ ನಿನ್ನನ್ನು ಕಾಪಾಡುತ್ತದೆ. ಸರ್ವ ಪಾಪವನ್ನು ಹರಣ ಮಾಡಬಹುದಾದ ರಾಮನಾಮವನ್ನು ವ್ಯಾಹರಣ ಮಾಡುವುದಲ್ವೇ? ಅದನ್ನೇ ನಾವು ಮಾಡ್ತೇವೆ. ಶ್ರೀರಾಮ ಶ್ರೀರಾಮ ರಾಮ ರಾಮ ಶ್ರೀರಾಮ ಜಯ ಮಾತಾ ಕೇಳುವಲೆ ಸಾಗಿ ಮಾತಾ ಕೇಳುವಲೆ ಸಾಗಿ ಬೇಗ ಸೀತೆಯ ಬಳಿಗೆ ನೀ ಹೋಗಿ, ಬೇಗ ಸೀತೆಯ ಬಳಿಗೆ ನೀ ಹೋಗಿ, ಆತುರದಲ್ಲಿ ನಿನ್ನೋಳಿಗನ ಒರೆಯುವ, ಆತುರದಲ್ಲಿ ನಿನ್ನೋಳಿಗನ ಒರೆಯುವ ರೀತಿಯೊಳ ಭಯ ಪಡೆಯಬೇಕಾಯಿತು. ರಾಮನಂಬುಗಳಿಂದ ಮುಂದೆ ಸಂಗ್ರಾಮದಿ ಭಯ ಹೊತ್ತದಂತೆ, ಸಂಗ್ರಾಮದಿ ಭಯ ಹೊತ್ತದಂತೆ ಆ ಮಗಜರಗಳು ಬಿಲ್ವ ಪತ್ರಿಗಳಾಗಿ, ಆ ಮಗಜರಗಳು ಬಿಲ್ವ ಪತ್ರಿಗಳಾಗಿ ಸಮಾಧಿ ಶಿರಗೆ ಬೀಳುವ ಹಾಗೆ ಬೇಡಿಕು ಮಾತ ಕೇಳುವಲೆ ಸಾಗಿ. ಶಕುಂತನಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆಯಾ ಮಗನೇ? ಹೌದು ತಾಯಿ, ಶಕುಂತನಿಗೆ ಬದುಕುವ ದಾರಿಯನ್ನು ತೋರಿಸಿದೆ. ಹೌದೇ? ಬದುಕುವ ದಾರಿ ಅಂದ್ರೆ ಪ್ರಾಣ ಹೋಗದೆ ಇರುವುದು ಮಾತ್ರ ಅಲ್ಲ, ಮತ್ತೆ ವ್ಯವಸ್ಥಿತವಾಗಿ ಬದುಕನ್ನು ಸಾಗಿಸುವುದಕ್ಕೆ ಯಾವ ಮಾರ್ಗ ಬೇಕೋ ಅದನ್ನು ತೋರಿಸಿಕೊಟ್ಟೆ. ಸರಿ. ಪರಮ ಪವಿತ್ರವಾಗಿರುವಂತಹ ರಾಮನಾಮವನ್ನ ಉಪದೇಶಿಸಿದ್ದೇನೆ. ಅಮ್ಮ ಕಂದ, ಅವನನ್ನು ನಾನು ರಕ್ಷಿಸುತ್ತೇನೆ ಎಂದು ಹೇಳಿದ್ರೆ ಅದು ಭ್ರಮೆ ಆಗ್ಲಿಕ್ಕಿಲ್ವೇನಮ್ಮ? ಭ್ರಮೆ ಆದೀತೆ? ನಿಜ ತಾಯಿ. ಯಾಕೆ? ಚರಾಚರ ಪ್ರಪಂಚದಲ್ಲಿರುವಂತ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುವವ ನನ್ನೊಡೆಯ ಪ್ರಭು ಶ್ರೀರಾಮನಲ್ಲದೆ ಅನ್ಯರಿಲ್ಲ ತಾಯಿ. ಸತ್ಯವಾದ ಮಾತು. ಯಾರನ್ನೇ ಆಗಲಿ ಬದುಕಿಸುವುದಾಗಲಿ ಕೊಲ್ಲುವುದಾಗಲಿ, ಕೊಲ್ಲುವ ಕಾಯುವ ಎರಡೂ ಯೋಗ್ಯತೆ ಇರುವುದು ಅವನಿಗೆ, ನನ್ನೊಡೆಯ ಪ್ರಭು ಶ್ರೀರಾಮನಿಗೆ ಮಾತ್ರ. ಅಂಥವನ ಎದುರಿಗೆ ಶಕುಂತನನ್ನು ರಕ್ಷಣೆ ಮಾಡಿದ ನಾನು ನಾಳೆ ಯುದ್ಧಕ್ಕೆ ಮುಂದಾಗಬೇಕೇನಮ್ಮ? ರಾಮನನ್ನು ಎದುರಿಸುವುದಕ್ಕೆ ನನ್ನಿಂದ ಸಾಧ್ಯ ಆದೀತೆ ತಾಯೇ? ಖಂಡಿತವಾಗಿಯೂ ಇಲ್ಲ. ಕ್ರೋಧಗೊಂಡ ರಾಮ ಕೋದಂಡ ಪಾಣಿಯಾಗಿ ಬಂದು ನನ್ನ ಮೇಲೆ ಪುಂಖಾನುಪುಂಖವಾಗಿ ಬಾಣ ಪ್ರಯೋಗವನ್ನು ಮಾಡಬಹುದು. ಆ ಬಾಣ ಈ ಹನುಮನಿಗೆ ಏನು ಮಾಡಬಹುದು? ಎಲ್ಲವೂ ಸಜೀವ ಶರಗಳೇ. ಆದರೂ ಈ ಹನುಮನನ್ನು ಯಾವ ಶರವೂ ಘಾತಿಸುವುದಿಲ್ಲ. ಹೇಗೆ ಅದು? ಯಾವ ಅಸ್ತ್ರ ಶಸ್ತ್ರಾದಿಗಳು ಏನನ್ನೂ ಮಾಡ. ಅದು ಹೇಗೆ ಮಗನೇ? ಇದು ನನಗೆ ಮೊದಲೇ ಇರುವಂತಹ ವರ. ರಾಮ ಬಿಟ್ಟ ಬಾಣ ಏನೂ ಪರಿಣಾಮ ಆಗದೆ ಹೋಯಿತು ಎಂದಾದರೆ ಇದು ಪರ್ಯಾಯವಾಗಿ ರಾಮನಿಗೆ ಅಪಮಾನ ಅಲ್ವೇ? ರಾಮನ ಬಾಣಕ್ಕೆ ಹುಸಿ ಇಲ್ಲ. ಹಾಗೊಂದು ಮಾತು ಪ್ರಚಲಿತದಲ್ಲಿದೆ. ಆ ಮಾತು ಸುಳ್ಳಾಗಬಾರದು. ಆದ್ದರಿಂದ ಪ್ರಭು ಶ್ರೀರಾಮಚಂದ್ರ ನನ್ನ ಮೇಲೆ ಬಿಡುವಂತಹ ಸಾಮಾನ್ಯ ಶರಗಳೆಲ್ಲ
ಬಿಲ್ವ ಪತ್ರೆಗಳಾಗಿ ನನ್ನ ಮೈ ಮೇಲೆ ಬೀಳಬೇಕು. ಆ ರೀತಿಯ ವರವನ್ನು ನೀನು ಪಡೆಯಬೇಕು. ಎಲ್ಲಿ? ಎಲ್ಲಿ? ನೇರವಾಗಿ ಸೀತಾದೇವಿಯಲ್ಲಿಗೆ ಹೋಗಿ ಅವಳನ್ನು ಸಂತುಷ್ಟಿಗೊಳಿಸಿ ಸ್ತುತಿಗಳ ಮೂಲಕ ಸೀತಾಮಾತೆಯ ಪ್ರಸನ್ನತೆಯನ್ನು ಸಾಧಿಸಿಕೊಂಡು, ಅಮ್ಮ, ನಿಮ್ಮ ಮಗನಾಗಿರುವಂತಹ ಹನುಮ ತನ್ನನ್ನು ಇಲ್ಲಿಗೆ ಕಳುಹಿದ ಎಂದು ನುಡಿಯಿರಿ, ಹೇಳಿರಿ. ತನ್ಮೂಲಕ ಹನುಮ ನಿಮ್ಮಿಂದ ಈ ವರವನ್ನು ಅಪೇಕ್ಷಿಸಿದ್ದಾನೆ ಎಂದು ಆ ಲೋಕ ಮಾತೆ ಸೀತೆಯಲ್ಲಿ ನೀವು ಕೇಳಿಕೊಂಡರೆ ನನ್ನವ್ವೆ ಆ ಮಾತೆ ಸೀತಾಮಾತೆ ಕೊಟ್ಟೇ ಕೊಡುತ್ತಾರಮ್ಮ ವರವನ್ನು. ರಾಮ ಬಿಡುವ ಶರಗಳೆಲ್ಲ ಬಿಲ್ವ ಪತ್ರೆಗಳಾಗಿ ಹನುಮನ ಮೇಲೆ ಬೀಳುವಂತಹ ಒಂದು ವರವನ್ನು ಪಡೆಯಿರಿ. ಅಲ್ಲಿಗೂ ಮುಗಿಯುವುದಿಲ್ಲ ಅಮ್ಮ, ಅಲ್ಲಿಗೆ ಮುಗಿಯುವುದಿಲ್ಲ, ಅಲ್ಲಿಗೂ ಮುಗಿಯುವುದಿಲ್ಲ. ಮತ್ತೆ ಮುಂದೆ ಕ್ರೋಧಗೊಂಡ ಶ್ರೀರಾಮ ಮಹಾಶವವನ್ನು ಪ್ರಯೋಗಿಸುವುದಕ್ಕೆ ಮುಂದಾಗಬಹುದು. ಬ್ರಹ್ಮಾಸ್ತ್ರವನ್ನು ಒಂದು ವೇಳೆ ನನ್ನೊಡೆಯ ಪ್ರಭು ಶ್ರೀರಾಮಚಂದ್ರ ಈ ರಾಮದಾಸನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡುವುದಕ್ಕೆ ಮುಂದಾದ ಎಂದಾದ್ರೆ ರಾಮ ಬಿಡುವ ಬ್ರಹ್ಮಾಸ್ತ್ರಗಳು, ಆ ಬ್ರಹ್ಮಾಸ್ತ್ರವು ನನ್ನ ಕೊರಳಿಗೆ ವೈಜಯಂತಿಯ ಹಾರವಾಗಬೇಕಮ್ಮ. ಆ ರೀತಿಯ ಎರಡು ವರವನ್ನು ಮಾತೆ ಸೀತೆಯಲ್ಲಿ ಕೇಳಿ ಬಿಡುತ್ತೇನೆ. ಈ ಕೂಡಲೇ ಸಾಕೇತಕ್ಕೆ ತೆರಳುತ್ತೇನೆ. ಸೀತೆಯ ಬಳಿಯಲ್ಲಿ ಆ ಎರಡೂ ವರಗಳನ್ನು ಕೇಳಿಕೊಂಡು ಬರುತ್ತೇನೆ. ನಿಮಗೆ ಆಗಲಿ. ಹೌದು, ನನ್ನವ್ವೇ ಅಂಜನಾದೇವಿಯಲ್ಲಿ ಇಂತಹ ಮಾತನ್ನು ಆಡಿಯರು ಕಳುಹಿಸಿದೆ. ವರವನ್ನು ಕೇಳಿ ಬರುವಂತೆ ಹೇಳಿದೆ. ಈಗ ನಾನೇನು ಮಾಡಬೇಕು? ನನ್ನ ಇಚ್ಛೆಯಂತೆ, ನನ್ನ ಉಪದೇಶದಂತೆ ಶಕುಂತ ರಾಮನಾಮ ಸ್ಮರಣೆಯನ್ನು ಮಾಡುತ್ತಿದ್ದಾನೆ. ಅವನ ರಾಮ ಧ್ಯಾನಕ್ಕೆ ಭಂಗ ಬರಕೂಡದು. ಈ ಶಕುಂತ ಉಳಿದವರಿಗೆ ಕಾಣಕೂಡದು. ಆ ಕಾರಣಕ್ಕಾಗಿ ನಾನು ಇಚ್ಛಿಸಿದ ಮಾತ್ರಕ್ಕೆ ಬೆಳೆಯುವಂತಹ ನನ್ನ ಬಾಲ ಇದೆ. ಆ ಬಾಲವನ್ನು ಸುತ್ತಿ 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 ಬಾಲದ ಕೋಟೆಯನ್ನು ರಚಿಸುತ್ತೇನೆ. ಆ ಬಾಲದ ಕೋಟೆಯ ಮಧ್ಯದಲ್ಲಿ ಶಕುಂತಲನ್ನು ಕುಳ್ಳಿರಿಸ್ತೇನೆ. ಆ ಬಾಲದ ಕೋಟೆಯ ಮೇಲೆ ರಾಮ ರಾಮ ರಾಮ